ಕರಾವಳಿಯಲ್ಲಿ ಪುರಾತನ ಕಾಲದಿಂದಲೂ ಕೂಡ ನಮ್ಮ ಪೂರ್ವಜರು ಆರಾಧಿಸಿಕೊಂಡು ಬಂದಿರುವಂತಹ ದೈವ ದೇವಸ್ಥಾನಗಳು ಸಾವಿರಾರು ಇವೆ. ಅವುಗಳೆಲ್ಲವೂ ಕೂಡ ಅತ್ಯಂತ ಪಾವಿತ್ರ್ಯ ಹಾಗೂ ಪೂಜನೀಯ ಭಾವದಿಂದ ನಾವು ಆರಾಧಿಸಿಕೊಂಡು ಬರ್ತಾ ಇದ್ದೇವೆ. ಆದರೆ ಕೆಲವು ಕಡೆಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎನ್ನುವಂತಹ ನೆಲೆಯಲ್ಲಿ ಭಕ್ತರೇ ಸಮಿತಿಯೊಂದನ್ನು ರೂಪಿಸಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾರೆ. ಅದೇ ರೀತಿ ಮಂಗಳೂರಿನ ಬೋಳೂರು ಉರುವ ಮಾರ್ಕೆಟ್ ಮೈದಾನದ ಬಳಿ ಇರುವಂತಹ ಕೊರಗಜ್ಜ ಕ್ಷೇತ್ರಕ್ಕೆ ಪೂರಕವಾಗಿ ಇಲ್ಲಿ ನೂತನ ಕಚೇರಿಯೊಂದನ್ನ ಭಕ್ತ ಸಮಿತಿಯೇ ನಿರ್ಮಾಣ ಮಾಡಿದೆ. ಇದರಿಂದ ಯಾರಿಗೂ ಕೂಡ ತೊಂದರೆ ಇಲ್ಲವಾದರೂ ಕೂಡ ಇದೀಗ ಪಾಲಿಕೆ ಆಯುಕ್ತರು ಅದನ್ನ ತೆರವು ಮಾಡಬೇಕೆಂದು ಮುಂದಾಗಿರುವುದಕ್ಕೆ ಆತಂಕಕ್ಕೆ ಕಾರಣವಾಗಿದೆ. ಬೋಳೂರು ಉರುವದ ಕೊರಗಜ್ಜ ಸೇವಾ ಸಮಿತಿ ಇಂದು ಕೇವಲ ಕೊರಗಜ್ಜನನ್ನ ಆರಾಧಿಸಿಕೊಂಡು ಬರುವುದಷ್ಟೇ ಅಲ್ಲದೆ ಕೊರೋನಾದಂತಹ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿಯೂ ಕೂಡ ಜನತೆಗೆ ಕಿಟ್ ವಿತರಿಸುವ ಮೂಲಕ ಮಾದರಿಯಾಗಿದೆ. ಜೊತೆಗೆ ಅನೇಕ ಸಮಾಜಮುಖಿಯಾಗಿರುವಂತಹ ಕೆಲಸವನ್ನ ಮಾಡ್ತಾ ಇದೆ. ಇದೀಗ ಭಕ್ತರಿಗೆ ಅನುಕೂಲಕರವಾಗಲಿ ಅನ್ನುವಂತಹ ನೆಲೆಯಲ್ಲಿ ಕೊರಗಜ್ಜನ ಕಟ್ಟೆಯ ಸಮೀಪದಲ್ಲಿಯೇ ನೂತನ ಕಚೇರಿಯನ್ನ ಆರಂಭ ಮಾಡಿದೆ. ಅದನ್ನು ತಾತ್ಕಾಲಿಕ ನೆಲೆಯಲ್ಲಿ ಕಂಟೈನರ್ ಒಂದನ್ನ ತಂದಿಟ್ಟು ಅದನ್ನ ವಿಶೇಷ ರೀತಿಯಲ್ಲಿ ವಿನ್ಯಾಸಗೊಳಿಸಿ ಕಚೇರಿ ರೀತಿ ನಿರ್ಮಾಣ ಮಾಡಿದೆ. ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವು ಸೇವಾ ಕೌಂಟರ್ ನಿರ್ಮಾಣ ಮಾಡಿದ್ದೇವೆ. ಆದರೆ ಇದನ್ನ ತೆರವು ಮಾಡಬೇಕೆಂದು ಕಮಿಷನರ್ ಕಂದಾಯ ಇಲಾಖಾಧಿಕಾರಿಗಳು ನಮಗೆ ಮೌಖಿಕವಾಗಿ ಸೂಚನೆಯನ್ನ ನೀಡಿದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಇಲ್ಲ. ಇದನ್ನ ಕೊರಗ ಸಮುದಾಯ ಹಾಗೂ ಆದಿದ್ರಾವಿಡ ಸಮುದಾಯದವರೇ ನಿರ್ವಹಿಸಿಕೊಂಡು ಬರ್ತಾ ಇದ್ದು ಇದನ್ನ ಕೆಡವಲು ಮುಂದಾಗದೆ ಹಾಗೆ ಉಳಿಸಿಕೊಂಡು ನಮಗೆ ನೆರವು ನೀಡಬೇಕು. ದುರುದ್ದೇಶ ಪೂರ್ವಕವಾಗಿ ಇದನ್ನ ತೆರವು ಮಾಡಲು ಮುಂದಾಗುವುದು ಸರಿಯಲ್ಲ. ಇದು ದಲಿತ ದೌರ್ಜನ್ಯದ ಕ್ರಮ ಎಂದು ಸೇವಾ ಸಮಿತಿಯ ರಾಜೇಶ್ ಉರ್ವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಉರುವ ಕೊರಗಜ್ಜೆ ಕ್ಷೇತ್ರ, ಉರುವ ಮಾರ್ಕೆಟ್ ಮೈದಾನದ ಹತ್ತಿರ ಇರುವಂಥ ಕೊರಗಜ್ಜೆ ಕ್ಷೇತ್ರದ ಇದಕ್ಕೊಂದು ಆಫೀಸ್ ಒಂದು ಬೇಕಂತ ಊರವರ ಹಾಗೂ ಭಕ್ತರ ಒಂದು ಬೇಡಿಕೆ ಇತ್ತು. ಮತ್ತು ರಸೀದಿ ಮಾಡಲಿಕ್ಕೆ ಹೆಂಗಸರ ಆ ಒಂದು 7 ದಿವಸದ ಒಂದು ಸೂತಕದ ದಿವಸ ಅವರಿಗೆ ಒಳಗೆ ಬಂದು ರಸೀದಿ ಬುಕ್ ಮಾಡಿ ಅಗಿಲ್ ಸೇವೆ ಎಲ್ಲ ಬುಕ್ ಮಾಡಲಿಕ್ಕೆ ತುಂಬ ಕಷ್ಟ ಇರುವ ಕಾರಣ ನಾವು ಒಂದು ಮಾರ್ಗದ ಈ ಕಡೆ ಯಾರಿಗೂ ತೊಂದರೆ ಆಗದೆ ರಸ್ತೆಗೆ ಯಾರಿಗೂ ಕೂಡ ಸಾರ್ವಜನಿಕರಿಗೆ ಮತ್ತು ಯಾವುದೇ ವಾಹನಕ್ಕೆ ಅಡಚಣೆ ಆಗದಂತೆ ಇಲ್ಲಿ ಒಂದು ನಾವು ಆಫೀಸ್ ಒಂದು ನಿರ್ಮಾಣ ಮಾಡಿದ್ದೇವೆ. ಸೇವಾ ಕೌಂಟ್ರನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸೇವಾ ಕೌಂಟ್ರನ್ನು ತೆರವುಗೊಳಿಸಬೇಕು, ಇಲ್ಲಿಂದ ತೆರವುಗೊಳಿಸಬೇಕು ಎಂದು ಕಮಿಷನರ್ ಅವರು ಮೌಖಿಕವಾಗಿ ನಮಗೆ ತಿಳಿಸಿರುತ್ತಾರೆ. ಅದೇ ರೀತಿ RI ಮತ್ತು ರೆವಿನ್ಯೂ ಆಫೀಸರ್ ಅವರನ್ನೆಲ್ಲ ಬಂದು ನಮಗೆ ಪದೇ ಈ ಬಗ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದು ಯಾವುದೇ ರೀತಿಯ ಯಾರಿಗೆ ಸಾರ್ವಜನಿಕರಿಗೆ ತೊಂದರೆ ಇಲ್ಲ ಇದರಿಂದ. ಆದರೆ ಇದೊಂದು ದಲಿತರೇ SC ST ಅವರೇ ನಡೆಸುವಂಥ ಕೊರಗ ಕಮ್ಯುನಿಟಿಯವರು ಮತ್ತು ಆದಿದ್ರಾವಿಡ ಇವರು ನಡೆಸುವಂಥ ಈ ಒಂದು ಕ್ಷೇತ್ರವನ್ನು ದಲಿತರ ಮೇಲೆ ಇವರೊಂದು ದೌರ್ಜನ್ಯ ಮಾಡ್ತಿದ್ದಾರೆ ಕಮಿಷನರ್ನವರು. ದಯಮಾಡಿ ನಮ್ಮ ಈ ಒಂದು ಆಫೀಸನ್ನು ಯಾವುದೇ ರೀತಿಯ ತೊಂದರೆ ಆಗದಂತೆ ನಮಗೆ ರಕ್ಷಣೆ ಕೊಡಬೇಕು. ಮತ್ತು ಮಂಗಳೂರಿನಲ್ಲಿ ಅನಧಿಕೃತವಾಗಿ ಎಷ್ಟೋ ಒಂದು ಅಂಗಡಿ ಮತ್ತು ಬೇರೆ ಯಾವುದೇ ಒಂದು ಇರ್ಬೋದು ಅನಧಿಕೃತ ಸಾರ್ವಜನಿಕ ಸ್ಥಳದಲ್ಲಿ ಅದೆಲ್ಲವನ್ನು ತೆರವುಗೊಳಿಸದೆ ಇವರಿಗೆ ಸಾಧ್ಯವಾಗದೆ ಕೇವಲ ಇಲ್ಲಿ ಕೊರಗಜ್ಜೆ ಕ್ಷೇತ್ರದ ಈ ಒಂದು ಆಫೀಸನ್ನು ಮಾತ್ರ ತೆರವುಗೊಳಿಸಬೇಕೆಂದು ದುರುದ್ದೇಶದಿಂದ ಈ ಒಂದು ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ನಮ್ಮ ಮೇಲೆ ಒತ್ತಡ ಹೇರ್ತಿದ್ದಾರೆ. ಇದೊಂದು ದಲಿತ ದೌರ್ಜನ್ಯ ಅಂತ ನಾನು ಇದನ್ನು ಖಂಡಿಸ್ತೇನೆ. ಇಲ್ಲಿ ಕುದ್ರೋಳಿ ಅಥವಾ ಮಂಗಳೂರು ಎಲ್ಲ ಭಾಗದಲ್ಲಿ ಕೂಡ ಅನಧಿಕೃತವಾಗಿ ಎಷ್ಟೋ ಸ್ಥಳಗಳುಂಟು. ಅಂಗಡಿ, ಮುಂಗಟ್ಟು, ದೇವಾಲಯ ಮತ್ತು ಆಫೀಸು ಎಲ್ಲ ಉಂಟು. ಅದೆಲ್ಲವನ್ನು ಬಿಟ್ಟು ಕೊರಗಜ್ಜೆ ಕ್ಷೇತ್ರ ಈ ಒಂದು ದಲಿತರು ನಡೆಸುವಂಥ ಈ ಒಂದು ಕೊರಗಜ್ಜೆ ಕ್ಷೇತ್ರವನ್ನು ಅದನ್ನು ತೆರವುಗೊಳಿಸಬೇಕಂತ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ಕಮಿಷನರ್ ಅವರು ನಮ್ಮ ಮೇಲೆ ಪದೇ ಈ ರೀತಿ ಅಧಿಕಾರಿಗಳನ್ನು ಕರೆಸಿ ತೆಗಿಬೇಕಂತ ಹೇಳುತ್ತಿರುವುದು ತುಂಬ ನಾವು ಖಂಡನೀಯ. ನಾವು ಎಲ್ಲರೂ ಇದನ್ನು ಖಂಡಿಸ್ತೇವೆ.